ಮಳೆಗಾಲದಲ್ಲಿ ಯಮಕುಂಡಿ ಹೊಳೆ ರಸ್ತೆಯನ್ನೇ ನುಂಗಿ ಹಾಕ್ತದೆ. ಎಲ್ಲರ ಕಿಸೆಯಲ್ಲೂ ಮೊಬೈಲ್ ಇದ್ರೂ ರಿಂಗ್ ಆಗೋದಿಲ್ಲ. 10 ಪಂಚವಾರ್ಷಿಕ ಯೋಜನೆಗಳು ಸಾಕಾರಗೊಂಡಿವೆ. ಗ್ರಾಮೋದ್ಧಾರ, ಕೃಷಿ, ರೈತ ಎಲ್ಲವೂ ದಿನನಿತ್ಯ ಪ್ರಚಾರ ಪಡೆದಷ್ಟು ಉದ್ಧಾರವಾಗಿಲ್ಲ ಎನ್ನುವುದಕ್ಕೆ ಒಮ್ಮೆ ಕುഞ്ഞാಡಿ ಸುದ್ದಿ ಬಂದಿದ್ದರೆ ಸ್ಪಷ್ಟವಾಗಿ ಅರ್ಥೈಸಿಕೊಳ್ಳಲು ಸಾಧ್ಯ. ಅಷ್ಟಕ್ಕೂ ಏನಿದು ಇಲ್ಲಿನ ಜನರ ಸಮಸ್ಯೆ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಇದು ಬೈಂದೂರು ವಿಧಾನಸಭಾ ಕ್ಷೇತ್ರದ ಕುഞ്ഞാಡಿ ಎಂಬ ಪುಟ್ಟ ಊರಿನ ರಿಯಲ್ ಸ್ಟೋರಿ. ಕುഞ്ഞാಡಿಗೆ ಹಿಂದೆ ರಸ್ತೆಯೇ ಇರಲಿಲ್ಲ. ಗೋವಾ ಹೋಟೆಲ್ ಉದ್ಯಮಿ ಆನಂದ ಶೆಟ್ಟಿ ಕಳೆದ 4 ವರ್ಷದ ಹಿಂದೆ 2.5 ಲಕ್ಷ ವಹಿಸಿ ರಸ್ತೆ ಮಾಡಿದ್ರು. ಊರು ಸಂಪರ್ಕಿಸುವ ರಸ್ತೆಯ ನಡುವೆ ಯಮಗುಂಡಿ ಹೊಳೆ ಹರಿಯುವುದೇ ರಸ್ತೆಗೆ ಕಂಟಕ. ಮಳೆಗಾಲದಲ್ಲಿ ಆನೆಬಲ ಪಡೆಯುವ ಹೊಳೆ ಮೋರಿ ಪೈಪ್ ಕಿತ್ತು ಮಣ್ಣನ್ನೆಲ್ಲ ನುಂಗಿ ನೀರು ಕುಡಿದು ರಸ್ತೆ ಸಂಪರ್ಕವನ್ನೇ ನಿರಾಕರಿಸಿ ಬಿಡುತ್ತದೆ. ಮಳೆಗಾಲದಲ್ಲಿ ಕೊಂಕಣ ಸುತ್ತಿ ಮೈಲಾರ ಸೇರಿದ ಹಾಗೆ ಊರು ಸೇರಬೇಕು. ಅದೇ ಹೊಳೆಗೊಂದು ಶಾಶ್ವತವಾದ ಸೇತುವೆ ಮಾಡಿದ್ರೆ ಕೇವಲ 1.5 ಕಿಲೋಮೀಟರ್ನಲ್ಲಿ ಊರು ಸೇರಬಹುದು. ಕಳೆದ 4 ವರ್ಷಗಳಿಂದ ಮಳೆಗಾಲದಲ್ಲಿ ರಸ್ತೆ ಕೊಚ್ಚಿಕೊಂಡು ಹೋದ್ರೆ ಬೇಸಿಗೆಯಲ್ಲಿ ಆನಂದ ಶೆಟ್ಟಿಯವರು ಪ್ರತಿ ವರ್ಷ 15,000 ರೂಪಾಯಿಗಳನ್ನ ಖರ್ಚು ಮಾಡಿ ಮಣ್ಣು ತುಂಬಿ ರಸ್ತೆ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಆದ್ರೆ ಗ್ರಾಮ ಪಂಚಾಯತ್ ನಯಾ ಪೈಸೆ ಕೊಡೋದಿಲ್ಲ ಎನ್ನುವುದು ಸ್ಥಳೀಯರ ಆರೋಪ. ಚುನಾವಣೆ ಬಂದಾಗ ಊರಿಗೆ ಬಂದು ಮುಖ ತೋರಿಸಿ ಹೋಗುವ ಜನಪ್ರತಿನಿಧಿಗಳು ಮತ್ತೆ ಬರೋದು ಮತ್ತೊಂದು ಎಲೆಕ್ಷನ್ಗೆ. ಹೀಗಾದ್ರೆ ಊರು ಉದ್ಧಾರ ಆಗೋದಾದ್ರೂ ಹೇಗೆ ಎಂದು ಪ್ರಶ್ನಿಸುತ್ತಾರೆ ಕುഞ്ഞാಡಿ ನಾಗರಿಕರು. ಹಳ್ಳಿ ತೊರೆದು ಪೇಟೆ, ಪಟ್ಟಣಕ್ಕೆ ಏಕೆ ಜನ ಗುಳಿಯೆತ್ತು ಹೋಗುತ್ತಾರೆ ಎನ್ನುವುದಕ್ಕೆ ಉತ್ತರ ಕುഞ്ഞാಡಿಯಲ್ಲಿ ಸಿಗುತ್ತದೆ. ಸೇತುವೆ ಮಾಡಿಕೊಡದಿದ್ರೆ ನಾವು ಹೋರಾಟಕ್ಕೂ ಹೆದರೋದಿಲ್ಲ ಎನ್ನುವ ಎಚ್ಚರಿಕೆ ಸಂದೇಶವನ್ನ ಕೂಡ ರವಾನಿಸಿದ್ದಾರೆ. ಕುഞ്ഞാಡಿ ಜನ ಕೃಷಿಕರಾಗಿದ್ದು ಅಂದು 2 ಭತ್ತದ ಬೆಳೆ ಬೆಳೆದು ನಂತರ ದವಸ ಧಾನ್ಯಗಳನ್ನ ಬೆಳೆಸುತ್ತಿದ್ರು. ಪರಿಸರದ ನಿವಾಸಿಗಳೆಲ್ಲರಿಗೂ ಹೇರಳ ತೆಂಗಿನ ಮರವಿದೆ. ಆದ್ರೆ ಎಳೆನೀರಿಗೂ ಬರಗಾಲ. ಭತ್ತ 2 ಬೆಳೆಯಿಂದ ಇದೀಗ 1 ಬೆಳೆಗೆ ಇಳಿದಿದೆ. ದವಸ ಧಾನ್ಯ ಬೆಳೆಯುವುದು ನಿಲ್ಲಿಸಲಾಗಿದ್ದು ಇದಕ್ಕೆ ಕಾರಣ ಕಾಡು ಪ್ರಾಣಿಗಳ ಲೂಟಿ. ಮಂಗಗಳ ದಂಡು ತೆಂಗಿನ ಮೆಳ್ಳೆ ಸಹಿತ ಕಚ್ಚಿ ಹಾಕುವುದರಿಂದ ಕಾಯಿಗಳನ್ನ ಅಂಗಡಿಗಳಿಂದ ಕೊಂಡುಕೊಂಡು ತಿನ್ಬೇಕು. ಇನ್ನು ಹಂದಿ, ಕಾಡುಕೋಣ, ನವಿಲು, ಜಿಂಕೆ, ಕಡವೆ ತಿಂದು ಬಿಟ್ಟದ್ದು ರೈತರು ಕಟಾವು ಮಾಡಿ ಮನೆಗೆ ತರಬೇಕು. ದೂರವಾಣಿ ಸಂಪರ್ಕವಿಲ್ಲದ, ಸರಿಯಾದ ರಸ್ತೆ ಸಂಪರ್ಕವೂ ಇಲ್ಲದ ಇಲ್ಲಿನ ನಿವಾಸಿಗಳಿಗೆ ಅನಾರೋಗ್ಯ ಎದುರಾದ್ರೆ ದೇವ್ರೇ ಕಾಯ್ಬೇಕು. ಕೃಷಿಕರ ಪಾಡಂತೂ ವರ್ಣನೆಗೆ ಸಿಗೋದೇ ಇಲ್ಲ. ಕುഞ്ഞാಡಿ ರಸ್ತೆ ಅಭಿವೃದ್ಧಿಪಡಿಸಿ ಸೇತುವೆ ಆದ್ರೆ ಹತ್ತೂರಿಗೆ ಸಂಪರ್ಕ ಕಲ್ಪಿಸಿದಂತೆ ಆಗುತ್ತದೆ. ಕುഞ്ഞാಡಿಯಲ್ಲಿ 50 ಮನೆಗಳು, 350ಕ್ಕೂ ಮಿಕ್ಕಿ ಜನಸಂಖ್ಯೆ ಇದ್ದು ಸೇತುವೆಯಾದ್ರೆ ಇವರಿಗಷ್ಟೇ ಪ್ರಯೋಜನ ಸಿಗೋದಿಲ್ಲ. ನೂರಾರು ಜನರಿಗೆ ಸಂಚಾರ ಸಲೀಸಾಗಲಿದೆ. ಕುഞ്ഞാಡಿಯಿಂದ ಆಲೂರು, ನಾಡ, ಪಡುಕೋಣೆ, ಬ್ಯಾಟ್ರಣಿ, ರಾಗಿಹಕ್ಲು, ಹೇರೂರು, ಅರೆಹೊಳೆ ಮೂಲಕ ಕಿರಿಮಂಜೇಶ್ವರ ರಾಷ್ಟ್ರೀಯ ಹೆದ್ದಾರಿ 66ರನ್ನ ಸಂಪರ್ಕಿಸಲು ಸಾಧ್ಯ. ಕುഞ്ഞാಡಿ ಜನ ಮಳೆಗಾಲದಲ್ಲಿ ರಸ್ತೆ ತುಂಡಾಗುವುದರಿಂದ ಉದುರುಬೈಲು, ಮರಬೇರು ಸೇತುವೆ ಮೂಲಕ ಇಡೂರು ಸೇರಿ ಅಲ್ಲಿಂದ ಸೇರಬೇಕಾದ ಗಮ್ಯ ಸೇರಲಿದೆ. ಕುഞ്ഞാಡಿ ಜನ ಮಳೆಗಾಲದಲ್ಲಿ ರಸ್ತೆ ತುಂಡಾಗುವುದರಿಂದ ಉದುರುಬೈಲು, ಮರಬೇರು ಸೇತುವೆ ಮೂಲಕ ಇಡೂರು ಸೇರಿ ಅಲ್ಲಿಂದ ಗಮ್ಯ ಸೇರಬೇಕು. ಕುഞ്ഞാಡಿ ಸೇತುವೆ ಆದ್ರೆ ಸುತ್ತಿ ಬಳಸಿ ಇಡೂರು ಸೇರುವ ಬದಲು ನೇರವಾಗಿ ಸೇರಬಹುದು. ಕೈಯಿಂದ ಮಣ್ಣನ್ನು ತುಂಬಿಸಿಕೊಂಡು ವಾಹನವನ್ನು ಚಲಾವಣೆ ಮಾಡ್ತೇವೆ. ಪಂಚಾಯತಿಯವರು ಕೇಳಿದರೆ ನಾವು ಸ್ವಲ್ಪ ಕೊಡ್ತೇವೆ, ಹಾಗೆ ಮಾಡ್ತೇವೆ. ಹಳೆಗೆ ಏಕೆ ಹಾಕಬೇಕು, ಮಣ್ಣು ಹಾಕಿ ತೊಳೆದು ಹೋಗ್ತದೆ. ರಾಜಕೀಯ ವ್ಯಕ್ತಿಗಳು ಬಂದಾಗ ಮಾಡುವ ಅಂತ ಹೇಳ್ತಾರೆ. ಎಲೆಕ್ಷನ್ ಬಂದಾಗ ಭರವಸೆ ಕೊಡ್ತಾರೆ. ಎಲೆಕ್ಷನ್ ನಂತರ ಈ ಕಡೆ ನೋಡೋದೇ ಇಲ್ಲ. ಕೃಷಿಕರಿಗೆ ತೊಂದರೆ ಆಗ್ತದೆ. ಹಾಗೆ ಶಾಲೆ ಮಕ್ಕಳಿಗೆ, ವೃದ್ಧರಿಗೆ, ಹೆಂಗಸರಿಗೆ ಪೇಟೆಗೆ ಹೋಗಲು, ಸಾಮಾನು ಕೊಂಡು ಬರಲು ಮತ್ತು ಕೃಷಿಯನ್ನು ಹೊತ್ತೊಯ್ಯಬೇಕಾಗುತ್ತದೆ. ಆದ್ದರಿಂದ ಸರ್ಕಾರ ಗಮನದಲ್ಲಿಟ್ಟುಕೊಂಡು ಇದನ್ನು ಕೆಲಸವನ್ನು ಆದಷ್ಟು ಬೇಗ ನಿರ್ವಹಿಸಿಕೊಡ
ಯಮಗುಂಡೆ ಗ್ರಾಮ. ಇಲ್ಲಿ 5 ವರ್ಷದಿಂದ ಗ್ರಾಮ ಪಂಚಾಯತಿಂದ ಮಣ್ಣು ಹಾಕಿ ಬ್ರಿಡ್ಜ್ ಮಾಡ್ತಿದ್ರು. ಮಳೆ ಬಂದ ಕಾರಣ ಎಲ್ಲ ಕೊಚ್ಚಿ ಹೋಗ್ತಿತ್ತು. ಆಮೇಲೆ ಮತ್ತೆ ವಾಪಸ್ ಅದನ್ನೇ ಮಾಡಬೇಕಾದ ಕಾರಣದಿಂದ ಈ ಸಲ ನಮೋ ಪ್ರಧಾನ ಮಂತ್ರಿ ಎಂಬ ಆ್ಯಪ್ಗೆ ನಾನು ಅಪ್ಲಿಕೇಶನ್ ಬರೆದಿದ್ದೆ. ಅದರಿಂದ ರೆಸ್ಪಾನ್ಸ್ ಬಂದಿತ್ತು. ಇಂಜಿನಿಯರ್ ಒಬ್ಬರು ಮೊನ್ನೆ ಕಾಲ್ ಮಾಡಿ ಇದರಿಂದ ನಿಮ್ಗೆ ರೆಸ್ಪಾನ್ಸ್ ಕೊಟ್ಟಿದ್ರು, ನೀವು ಇದನ್ನು ಮಾಡ್ತೀರಾ ಏನಂತ ಕೇಳಿದ್ರು. ನಾನು ಓಕೆ ಅಂತ ಹೇಳಿದೆ. ಈಗ ಅದಕ್ಕೆ ರಿಪ್ಲೈನೇ ಬರಲಿಲ್ಲ. ಇದರಿಂದ ನಮಗೆ ಯಾವುದಾದ್ರು ಒಂದು ಸೊಲ್ಯೂಷನ್ ಬೇಕಿತ್ತು. ಇಲ್ಲಿಂದ ಒಂದು 10-15 ಕಾಲೇಜ್ ಸ್ಟೂಡೆಂಟ್, ತುಂಬ ಜನ ಹೈಸ್ಕೂಲ್ ಆ್ಯಂಡ್ ಪ್ರೈಮರಿ ಸ್ಟೂಡೆಂಟ್ಸ್ ಮತ್ತು ತುಂಬ ಜನ ವರ್ಕರ್ಸು ಇದ್ರು. ಡೈಲಿ 20 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಆ್ಯಂಡ್ ಮತ್ತು ಸುತ್ತ ವೆಹಿಕಲ್ ಎಲ್ಲ ಇದ್ದರೆ 10 ಕಿಲೋಮೀಟರ್ ಜರ್ನಿ ಆಗುತ್ತೆ. ಇದರಿಂದ ಈ ರೋಡಂದು ಆಗಿದ್ರೆ ನಮ್ಗೆ ತುಂಬ ಉಪಯೋಗ ಇದ್ದಿತ್ತು. ಈ ರೋಡಿಂದ ತುಂಬ ಯೂಸ್ಫುಲ್ ಎಲ್ಲ ಮಕ್ಕಳಿಗೆ ಮತ್ತು ಪೇರೆಂಟ್ಸಿಗೆ. ಮಳೆಗಾಲ ಬಂದರೆ ಇಲ್ಲಿ ತುಂಬ ಜನ ಮಕ್ಕಳು ಹೋಗೋಕ್ಕೆ ತುಂಬ ಹೆದರ್ಕೊಳ್ತಾರೆ. ಇದರಿಂದ ಒಟ್ಟಿನಲ್ಲಿ ಕುಜ್ನಾಡಿ ಯಮಗುಂಡಿ ಸೇತುವೆ ಬೇಡಿಕೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ತಲುಪಿದ್ರು ಇನ್ನೂ ಕೂಡ ಇಲ್ಲಿನ ಜನತೆಗೆ ಸೇತುವೆ ಭಾಗ್ಯ ಸಿಕ್ಕಿಲ್ಲ. ಯಮಗುಂಡಿ ರಸ್ತೆ ಮಳೆಗಾಲದಲ್ಲಿ ಕೊಚ್ಚಿ ಹೋದಂತೆ ಇಲ್ಲಿನ ಜನರ ಸೇತುವೆ ಕನಸು ಕೊಚ್ಚಿ ಹೋಗದೆ ಸಂಬಂಧಪಟ್ಟ ಶಾಸಕರು, ಸರ್ಕಾರ ಯಮಗುಂಡಿ ಹೊಳೆಗೊಂದು ಶಾಶ್ವತ ಸೇತುವೆಯನ್ನ ಕಲ್ಪಿಸಿ ಎನ್ನುವುದೇ ಈ ವರದಿಯ ಆಶಯ. ಶ್ರೀಕಾಂತ್ ಹೆಮಾಡಿ, V4 News 24/7 ಕುಂದಾಪುರ.